ಬೆಳೆಯುತ್ತಿರುವ ಮಂಗಳೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಲೇಜು, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಹಾಗೂ ಮೈದಾನದ ಸ್ಥಳಗಳಲ್ಲಿ ಜನಸಂದಣಿ ಇರುವಲ್ಲಿ ಹಗಲಿನಲ್ಲೇ ದುಡಿಯಲು ಶಕ್ತರಿದ್ರೂ ಕೂಡ ಫುಟ್ಪಾತ್ನಲ್ಲಿ ಅಮಲು ಸೇವಿಸಿ ಬಿದ್ದುಕೊಂಡಿರುವುದು ಕಂಡುಬರ್ತಿದೆ. ಕೆಲವರು ಅಮಲು ಸೇವಿಸಿ ನಿದ್ರಿಸಿದ್ರೆ, ಇನ್ನು ಕೆಲವರು ಅಮಲು ಸೇವಿಸಿದ ಬಳಿಕ ಸಾರ್ವಜನಿಕರಿಗೆ ಹಾಗೂ ಪಾದಚಾರಿಗಳಿಗೆ ಕಿರಿಕ್ ಮಾಡ್ತಿದ್ದಾರೆ. ಇದೀಗ ಇಂಥದ್ದೇ ಒಂದು ಘಟನೆ ಮಂಗಳೂರಿನ ಅತ್ತಾವರದಲ್ಲಿ ನಡೆದಿದೆ. ಅತ್ತಾವರ ಪರಿಸರದಲ್ಲಿ ಆಸ್ಪತ್ರೆಗೆ ಹೋಗುವ ರಸ್ತೆಯಲ್ಲಿ ಹೊರ ರಾಜ್ಯದಿಂದ ವ್ಯಕ್ತಿ ಕಂಠಪೂರ್ತಿ ಕುಡಿದು ಹೆಣ್ಣು ಮಕ್ಕಳೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸುವುದನ್ನು ಸ್ಥಳೀಯರು ಗಮನಿಸಿ ಎಚ್ಚರಿಕೆ ನೀಡಿದ್ದಾರೆ.